ಪುತ್ತೂರು ನಗರಸಭೆ ಬೈಲಾ ಪ್ರಕಾರ ಯಾವುದೇ ಉದ್ದಿಮೆ ಪರವಾನಗಿಯ ಊರ್ಜಿತ ಅವಧಿಯು ಪ್ರತಿ ವರ್ಷದ ಮಾರ್ಚ್ ಅಂತ್ಯದವರೆಗೆ ಇರುತ್ತದೆ. ಆನಂತರ ನವೀಕರಣ ಮಾಡದೇ ಇದ್ದಲ್ಲಿ ಅಂತಹ ಉದ್ದಿಮೆ ಪರವಾನಗಿ ರದ್ದಾಗುವುದು ಎಂಬ ಉಲ್ಲೇಖವಿದೆ. ಆದರೆ ನಗರಸಭೆ ಅಧಿಕಾರಿಗಳು ಉದ್ಯಮ ಸ್ಥಗಿತಗೊಳಿಸಿದವರಿಗೂ ಪರವಾನಗಿ ಶುಲ್ಕ ಕಟ್ಟಬೇಕೆಂಬ ನೋಟಿಸು ನೀಡಿರುವುದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಯಿಂದ ನೀಡಿರುವ ಶುಲ್ಕದ ನೋಟಿಸ್ ಅನ್ನು ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಅವರ ನೇತೃತ್ವದ ನಿಯೋಗ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿ ಮಾಡಿದ್ದಾರೆ. ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಜನರು ಹಲವಾರು ಉದ್ಯಮಗಳನ್ನು ನಗರಸಭೆಯ ಪರವಾನಗಿ ಪಡೆದುಕೊಂಡು ನಡೆಸಿಕೊಂಡು ಬರುತ್ತಿದ್ದಾರೆ. ಕೆಲವು ಉದ್ದಿಮೆದಾರರು ಒಂದೆರಡು ವರ್ಷ ಉದ್ಯಮ ನಡೆಸಿ ನಷ್ಟದ ಕಾರಣದಿಂದಲೂ ಇನ್ನು ಬೇರೆ ಬೇರೆ ಕಾರಣದಿಂದಲೂ ಸದರಿ ಉದ್ಯಮವನ್ನ ಸ್ಥಗಿತಗೊಳಿಸಿರುತ್ತಾರೆ. ಆದರೆ ಸ್ಥಗಿತಗೊಳಿಸಿದ ಕೆಲವು ವರ್ಷಗಳ ಬಳಿಕ ಹಿಂದೆ ಉದ್ಯಮ ನಡೆಸುತ್ತಿದ್ದ ಉದ್ದಿಮೆದಾರರಿಗೆ ಅಷ್ಟು ವರ್ಷಗಳ ಕಾಲದ ಪರವಾನಗಿ ಶುಲ್ಕ ಮತ್ತು ದಂಡನೆಯನ್ನ ಕಟ್ಟಲು ನಗರಸಭೆಯಿಂದ ನೋಟಿಸ್ ಹೋಗಿರುವ ಕುರಿತು ಮತ್ತು ಸದರಿ ಅಂಗಡಿಗಳಲ್ಲಿ ಬೇರೆಯವರು ಹೊಸದಾಗಿ ಉದ್ಯಮ ಪರವಾನಗಿ ಪಡೆದುಕೊಳ್ಳಲು ನಗರಸಭೆಗೆ ಅರ್ಜಿ ನೀಡಿದಾಗ ಹಿಂದಿನ ಉದ್ಯಮ ಶುಲ್ಕ ಬಾಕಿ ಇದೆ ಎಂದು ಸಾವಿರಾರು ರೂಪಾಯಿ ಉದ್ಯಮ ಪರವಾನಗಿ ಶುಲ್ಕ ಮತ್ತು ದಂಡನೆ ಶುಲ್ಕವನ್ನ ಕಟ್ಟಬೇಕೆಂದು ನಗರಸಭೆಯ ಸಿಬ್ಬಂದಿಗಳು ತಾಕೀತು ಮಾಡುತ್ತಿದ್ದಾರೆ. ಪ್ರಶ್ನಿಸಿದ್ರೆ ಹಿಂದಿನ ಉದ್ಯಮಿದಾರರು ಉದ್ಯಮ ಸ್ಥಗಿತಗೊಳಿಸಿರುವ ಬಗ್ಗೆ ಲಿಖಿತವಾಗಿ ನಗರಸಭೆಗೆ ಅರ್ಜಿ ನೀಡಬೇಕಾಗಿತ್ತು ಎಂದು ಅಧಿಕಾರಿಗಳು ಹೇಳುತ್ತಿರುವ ಕುರಿತು ಹಲವಾರು ಉದ್ದಿಮೆದಾರರು ದೂರನ್ನ ನೀಡಿದ್ದಾರೆ. ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ, ಉಪಾಧ್ಯಕ್ಷ ಬಾಲಚಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು, ಪೌರಾಯುಕ್ತ ವಿದ್ಯಾ ಕಾಳೆ ಅವರು ಮನವಿಯನ್ನ ಸ್ವೀಕರಿಸಿದ್ರು. ನಿಯೋಗದಲ್ಲಿ ಕಾಂಗ್ರೆಸ್ ಮುಖಂಡ ಮೌರಿಸ್ ಮಸ್ಕರೇನಸ್, ನಗರಸಭೆಯ ಸದಸ್ಯರಾದ ರಿಯಾಜ್ ಪರ್ಲಡ್ಕ, ಶೈಲಾ ಪೈ, ರಾಬಿನ್ ತಾವ್ರೋ, ದಿನೇಶ್ ಶೇಭಿರೆ, ನಾಮನಿರ್ದೇಶಿತ ಸದಸ್ಯ ರೋಷನ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಪುತ್ತೂರು ನಗರಸಭೆಯಲ್ಲಿ ಉದ್ಯಮದಾರರಿಗೆ ಒಂದು ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಹಿಂದೆ ಉದ್ಯಮ ಯಾರು ಮಾಡಿದ್ದಾರೆ ಅವರು ಬಿಟ್ಟು ಹೋದರೂ ಕೂಡ ಅವರಿಗೆ 2, 3, 4 ವರ್ಷಗಳ ಉದ್ಯಮ ಶುಲ್ಕ ಕಟ್ಟಬೇಕು ಅಂತೇಳಿ ನಿಯಮ ಬಾಹಿರವಾದಂಥ ನೋಟಿಸ್ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಆ್ಯಕ್ಚುಲಿ ಉದ್ಯಮ ನವೀಕರಣ ಅಂತಿಲ್ಲ, ಉದ್ಯಮ ಪಡ್ಕೊಂಡವರಿಗೆ ಪ್ರತಿ ವರ್ಷ ಹೊಸದಾಗಿ ಉದ್ಯಮ ಪರವಾನಗಿ ಕೊಡುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ನಗರಸಭೆಯಲ್ಲಿ ಒಂದು ಉದ್ಯಮದಾರರ ಪಟ್ಟಿ ಇರಬೇಕು, ಪಟ್ಟಿ ತಯಾರಿಸಬೇಕು, ಪಕ್ಕಾ ಪಟ್ಟಿ ತಯಾರಿಸಿರಬೇಕು. ಮತ್ತು ಆ ಪಟ್ಟಿಯಂತೆ ಯಾರೆಲ್ಲ ಉದ್ಯಮ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅಂತೇಳುವಂಥದ್ದು ಪರಿಶೀಲನೆ ಮಾಡೋದು ನಗರಸಭೆ ಅಧಿಕಾರಿಗಳ, ಆರೋಗ್ಯ ನಿರೀಕ್ಷಕರ ಮತ್ತು ವಿಷಯ ನಿರ್ವಾಹಕರ ಜವಾಬ್ದಾರಿ. ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಬೆಚ್ಚೋಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಮ್ಮ 17ರ ಬೈಲದಲ್ಲಿ ಹೇಗೆ ಉಂಟು ಅಂತ ಹೇಳಿದರೆ, ನಗರಸಭೆ ಬೈಲದಲ್ಲಿ ನಮ್ಮ ಆಡಳಿತದ ಬೈಲ ಮಾಡಿದ್ದು, ಅದರಲ್ಲಿ ಆ ಒಂದು ಊರ್ಜಿತ ಅವಧಿ ಮುಗಿದ ನಂತರ ಅದು ಸ್ಥಗಿತಗೊಂಡಿದೆ ಅಂತ ಲೆಕ್ಕ ಆ ಶರ್ತದಲ್ಲಿ ಆಗಿದೆ. ಇವರೇನು ಮಾಡಿದರೆ ವಿನಾಕಾರಣ ಅವ್ರಿಗೆ ನೋಟಿಸ್ ಕೊಟ್ಟು ಇಷ್ಟು ವರ್ಷದ ಶುಲ್ಕ ಕಟ್ಟಬೇಕು ಅಂತೇಳಿ ಒಂದು ಕಾನೂನು ಬಾಹಿರ ನೋಟಿಸ್ ಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ ಅದು ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂತೇಳಿ ನಾವು ನಗರ ಕಾಂಗ್ರೆಸ್ ವತಿಯಿಂದ ಇವತ್ತು ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಆ ಬಾಕಿ ನೋಟಿಸನ್ನೆಲ್ಲ ಕಳಿಸಬಾರ್ದು, ಬಾಕಿ ನೋಟಿಸ್ ಅಂತೇಳಿ ಕೊಡುವಂಥದ್ದೇ ನಿಯಮ ಬಾಹಿರ. ಬೈಲದಲ್ಲಿ ಕೂಡ ಅದಿಲ್ಲ. ಬೈಲದಕ್ಕೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಇವತ್ತು ನೋಟಿಸ್ ಕೊಡ್ತಾಯಿದ್ದಾರೆ, ಜನರಿಗೆ ತೊಂದರೆ ಕೊಡ್ತಿದ್ರಿ, ಉದ್ಯಮದಾರರಿಗೆ ತೊಂದರೆ ಕೊಡ್ತಿದ್ರಿ. ಈ ಬಗ್ಗೆ ಹಲವಾರು ದೂರುಗಳಿವೆ, ಅದನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ನಗರ ಕಾಂಗ್ರೆಸ್ ಪರವಾಗಿ ವತಿಯಿಂದ ಇವತ್ತು ನಾವು ಒಂದು ಮನವಿಯನ್ನು ನಗರಸಭೆಗೆ ಕೊಟ್ಟಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream.